ದಿವ್ಯ ದೃಷ್ಟಿ ಕಲಾ ಮತ್ತು ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಮಹಿಳಾ ದಿನಾಚರಣೆ. ಮಜಾ ಟಾಕೀಸ್ನ ಖ್ಯಾತ ಕಲಾವಿದೆ ರೆಮೋ ಭಾಗಿ. ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಚಂದ್ರಕಲಾ ಅವರಿಗೆ ಸನ್ಮಾನ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ ಕುಮಾರಿ ಚೈತ್ರಲಿ ಭಾಗಿ. ತುಮಕೂರು ದಿವ್ಯ ದೃಷ್ಟಿ ಕಲಾ ಮತ್ತು ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ತುಮಕೂರಿನ ಕನ್ನಡ ಭವನದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ವಿದ್ಯಾವಾಚಸ್ಪತಿ ಖ್ಯಾತ ಸಾಹಿತಿ ಡಾಕ್ಟರ್ ಕವಿತಾ ಕೃಷ್ಣ, ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ರಾಜ್ಯ ಪ್ರಶಸ್ತಿ ವಿಜೇತ ನವರತ್ನ ಇಂದುಕುಮಾರ್, ತಿಲಕ್ ಪಾರ್ಕ್ ಪೊಲೀಸ್ ಠಾಣೆ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಚಂದ್ರಕಲಾ ಟಿಎಸ್ ಹಾಗೂ ರೆಮೋ ಮಜಾ ಟಾಕೀಸ್ ಖ್ಯಾತಿ ಗೌರವ ನಿರ್ದೇಶಕರು ದಿವ್ಯ ದೃಷ್ಟಿ ಸಂಸ್ಥೆ ಇವರುಗಳು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಜಾ ಟಾಕೀಸ್ ರೆಮೋ, ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತಿಳಿಸಿ ಸಾಧಕಿ ಕುಸುಮಾ ಜೈನ್ ಅವರ ಸಾಧನೆಯನ್ನು ಶ್ಲಾಘಿಸಿದರು. ಜೊತೆಗೆ ಎಲ್ಲರೂ ಒಗ್ಗಟ್ಟಾಗಿ ಇರೋಣ, ನಗುನಗುತ್ತಾ ಇರೋಣ ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕಿಯರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಾಣಿ ಚಂದ್ರಶೇಖರ್, ಜಲಜಾ ಜೈನ್, ಕಾರ್ಯದರ್ಶಿ ದಿವ್ಯ ದೃಷ್ಟಿ ಸಂಸ್ಥೆ ಕುಮಾರಿ ಚೈತ್ರಲಿ, ನೃತ್ಯ ಕಲಾವಿದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಹಾಗೂ ನಂದಿನಿ ಬ್ರಹ್ಮದೇವ, ಅಧ್ಯಕ್ಷರು ದಿವ್ಯ ದೃಷ್ಟಿ ಸಂಸ್ಥೆ ಉಪಸ್ಥಿತರಿದ್ದರು. ಶುಭಾಶಯಗಳು. ಭಾಳ ಖುಷಿ ಆಗ್ತದೆ, ಯಾಕಂದರೆ ಬೆಂಗಳೂರಿನಲ್ಲಿ ತುಂಬ ಕಡೆ ಈ ಥರ ವಿಶೇಷಗಳನ್ನ ನಾವು ನೋಡ್ತಾ ಇದ್ವಿ. ಇವತ್ತು ತುಮಕೂರಿನಲ್ಲಿ ನಡೆದಿದೆ. ಇದು ಸತತವಾಗಿ ವರ್ಷ ನಡೀತಾ ಇತ್ತು. ಈಗ ಕೋವಿಡ್ ಆಗಿದ್ದರಿಂದ 2 ವರ್ಷ ನಡೆಸ್ಕೊಂಡು ಬಂದಿರಲಿಲ್ಲ. ಯಾಕಂದರೆ ಈ ಸಂಸ್ಥೆಗೆ ನಾನು ಕೂಡ ಒಂದು ಸದಸ್ಯ ಅಂತ ಹೇಳ್ಬೋದು, ನಮ್ಮ ಮನೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಕುಸುಮಾ, ಎಲ್ರಿಗೂ ಗೊತ್ತಿರ್ಬೋದು, ತುಮಕೂರಲ್ಲಿ ಕುಸುಮಾ ಜೈನ್ ಅಂದರೆ ತುಂಬ ಹೆಸರು ಮಾಡಿರುವಂಥ ಹುಡುಗಿ, ನಮಗೆ ಭಾಳ ಪರಿಚಿತರು. ಹಾಗಾಗಿ ಅವರ ಈ ಒಂದು ಒಳ್ಳೆಯ ಕೆಲಸಕ್ಕೆ ಜೊತೆ ಇರಬೇಕು ಅಂತ ನಾವು ಸತತವಾಗಿ ಒಂದು 6 ವರ್ಷಗಳ ಕಾಲ ಜೊತೆಗೆ ಎಲ್ಲ ಕೆಲಸವನ್ನು ಮಾಡ್ಕೊಂಡಿದ್ದೀವಿ. ನನ್ನ ಕೈಲಾದಂಥ ಸಣ್ಣ ಅನಿಲ ಸೇವೆಗಳನ್ನ ನಾನು ಮಾಡಿದ್ದೀನಿ. ಹಾಗೆ ಮುಂದಕ್ಕೂ ಜೊತೆ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಇಂಥ ಒಳ್ಳೆಯ ಕಾರ್ಯಗಳಿಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಒಟ್ಟಾಗಿರೋಣ, ಒಂದಾಗಿರೋಣ, ನಗ್ನಗ್ತಾ ಇರೋಣ, ಆರೋಗ್ಯವಾಗಿರೋಣ. ಧನ್ಯವಾದಗಳು. ದೇವರ ಮುಂದೆ ಇನ್ನೂ ದೇವರು ಉಂಟೆ ಅಂತ ಅನ್ನದೇವರ ಜೊತೆಯಲ್ಲಿ ಮಾತನಾಡಿದ್ದಾರೆ. ಅವರನ್ನು ಕುರಿತು ಸಮ್ಮೇಳನ ನಡೆಸುವಲ್ಲಿದ್ದಾರೆ. ಈಗ ಒಂದು ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಮ್ಮೇಳನ ಮಾಡ್ತಾರೆ, ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನ ತಿಪಟೂರಿನಲ್ಲಿ. ಅಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿರ್ತಕ್ಕಂಥ ಸಿದ್ದಲಿಂಗಪ್ಪನವರಿಗೆ ನಾವೆಲ್ಲರೂ ಕೂಡಿ ಕೈ ಬಲಪಡಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಕಾರ್ಯಕ್ರಮ ತಡವಾಗಿದೆ. ಒಂದು